ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಅವರ ಬಟ್ಟೆ ಹರಿದು ಕಾಲು ಎಳೆಯುವುದು ಬಿಡಿ, ಅವರ ಒಂದು ರೋಮವನ್ನ ಕೂಡ ಮುಟ್ಟುವ ಯೋಗ್ಯತೆ ಐವನ್ ಡಿಸೋಜಾರಿಗೆ ಇಲ್ಲ ಅಂತ ಬಿಜೆಪಿ ಜಿಲ್ಲಾ ವಕ್ತಾರ ಜಿತೇಂದ್ರ ಕೊಟ್ಟಾರಿ ವ್ಯಂಗ್ಯವಾಡಿದ್ದಾರೆ. ಮಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ನವರಿಗೆ ಮುಂದಿನ ಲೋಕಸಭಾ ಚುನಾವಣೆಯನ್ನ ಎದುರಿಸಲು ಯಾವುದೇ ಅಭಿವೃದ್ಧಿ ವಿಚಾರಗಳು ಇಲ್ಲ. ಹೀಗಾಗಿ ಬಿಸಿ ರೋಡ್, ಅಡ್ಡಹೊಳೆ, ಚತುಷ್ಪಥ ರಸ್ತೆ, ರಫೇಲ್ ಯುದ್ಧ ವಿಮಾನ ಖರೀದಿ, ಹಾಗೇನೆ ವಿಜಯ ಬ್ಯಾಂಕ್ ವಿಲೀನ, ಈ ಮೂರು ವಿಚಾರದಲ್ಲಿ ಜನರಿಗೆ ಸುಳ್ಳು ಮಾಹಿತಿಯನ್ನ ನೀಡುವ ಮೂಲಕ ರಾಜಕೀಯವನ್ನ ಮಾಡ್ತಾ ಇದ್ದಾರೆ. ಮತ್ತು ಐವನ್ ಡಿಸೋಜಾ ಅವರಿಗೆ ತಾಕತ್ತಿದ್ರೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಲಿ, ಆವಾಗ ಜನರೇ ಅವರ ಬಟ್ಟೆ ಮತ್ತು ಕಾಲನ್ನ ಎಳಿತಾರೆ ಅಂತ ಕಿಚಾಯಿಸಿದ್ರು. 2019ರ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ಸಿಗರಲ್ಲಿ ಯಾವುದೇ ವಿಚಾರಗಳು ಇಲ್ಲದೆ ಬಿಜೆಪಿಯನ್ನ ಎದುರಿಸುವಂತಹ ವಿಚಾರಗಳು ಇಲ್ಲದ ಕಾರಣಕ್ಕೋಸ್ಕರ ಇವತ್ತು ಜಿಲ್ಲೆಯ ಕಾಂಗ್ರೆಸ್ನ ಎಲ್ಲ ನಾಯಕರು ಕೂಡ ಮೂರು ವಿಚಾರಗಳನ್ನು ಇಟ್ಕೊಂಡಿದ್ದಾರೆ. ರಫೇಲ್ ಯುದ್ಧ ವಿಮಾನ ಖರೀದಿಯ ಒಂದು ಪ್ರಕರಣ ಅಂತ ಹೇಳುವಂತದ್ದು ಒಂದು. ಎರಡನೇದು ಏನು ಬಿಸಿ ರೋಡಿನಿಂದ ಅಡ್ಡಹೊಳೆಯವರೆಗೆ ಇವಾಗ ನಡೀತಾ ಇರುವಂತಹ ಚತುಷ್ಪಥ ರಸ್ತೆಯ ಕಾಮಗಾರಿಯ ವಿಚಾರದಲ್ಲಿ ಕೆಲಸಗಳು ನಿಂತಿದೆ. ಕೇಂದ್ರ ಸರ್ಕಾರದಲ್ಲಿ ಹಣ ಕೊಡಲಿಕ್ಕೆ ಇಲ್ಲ, ಅದಕ್ಕೋಸ್ಕರ ಅದನ್ನ ವಿರೋಧಿಸಿ ನೆಲ್ಯಾಣಿಯಿಂದ ಬಿಸಿ ರೋಡ್ವರೆಗೆ ಮಾಡುವಂತ ಪಾದಯಾತ್ರೆ. ಇನ್ನೊಂದು ವಿಜಯ ಬ್ಯಾಂಕ್ ಅನ್ನ ಬರೋಡಾ ಬ್ಯಾಂಕಿನೊಂದಿಗೆ ವಿಲೀನ ಪ್ರಕ್ರಿಯೆಯ ಮುಖಾಂತರ ನಮ್ಮ ಜಿಲ್ಲೆಗೆ ಕೇಂದ್ರದ ಸರ್ಕಾರ ಮೋಸ ಮಾಡಿದೆ ಅಂತ ಹೇಳುವಂತ ಸುಳ್ಳನ್ನ ಜನರಿಗೆ ತಿಳಿಸುವಂತ ಇನ್ನೊಂದು. ಅವರು ನಳಿನ್ ಕುಮಾರ್ ಅವರ ಬಟ್ಟೆ ಹರಿಯುವುದು ಬಿಡಿ, ಕೈಕಾಲು ಹರಿಯುವುದು ಬಿಡಿ, ನಳಿನ್ ಕುಮಾರ್ ಅವರ ಒಂದು ರೋಗವನ್ನ ಮುಟ್ಟುವಂತ ಯೋಗ್ಯತೆ ಈ ಐವನ್ ಡಿಸೋಜಾರಿಗೆ ಇಲ್ಲ. ಅವರ ತಾಕತ್ತಿದ್ರೆ ಅವರು ಈ ನಳಿನ್ ಕುಮಾರ್ ಅವರ ಬಟ್ಟೆಯನ್ನು ಮುಟ್ಟಿ ನೋಡಿ. ನಿಮಗೆ ತಾಕತ್ತಿದ್ರೆ ನೀವು ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಒಬ್ಬ ಅಭ್ಯರ್ಥಿಯಾಗಿ ಲೋಕಸಭಾ ಚುನಾವಣೆಯನ್ನು ಎದುರಿಸಿ ನಿಮ್ಮ ಬಟ್ಟೆಯನ್ನ ಮತ್ತು ನಿಮ್ಮ ಕೈಕಾಲನ್ನ ಈ ಜಿಲ್ಲೆಯ ಜನ ಹೇಗೆ ಎಳಿತಾರೆ ಅನ್ನುವಂಥದ್ದನ್ನ ನೀವು ಅತ್ಯಂತ ಜಾಗ್ರತೆಯಾಗಿ ನೀವು ಆಲೋಚನೆ ಮಾಡಿ ನೋಡಿ. ಹಾಗಾಗಿ ಸೀಟ್ ತಗೊಂಡು ಬನ್ನಿ. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿಯ ಮುಖಂಡರು ಉಪಸ್ಥಿತರಿದ್ದರು.